कैसा घोड़ा देखो भैया पैसा होना बेटा मैं हूँ हो पसंद है सवारी करके दिल में कुछ होता पसंद है सवारी करके दिल में कुछ होता पसंद है सवारी करके दिल में कुछ होता अरे बात करो ना यार पास क्या आगे पीछे देख रहे हैं ಗೊತ್ತಾಗ್ಲಿಲ್ಲ ಅರೆ ನಮ್ದುಕ್ಕೆ ಭಾಷೆ ನಿಮ್ದುಕ್ಕೆ ಬರುವುದಿಲ್ಲ ಹಾಗಾದ್ರೆ ನಿಮ್ದುಕ್ಕೆ ಕಂದೋಡಿ ಮೇಲೆ ನಾನು ಬೋಲ್ತದೆ ಕನ್ನಡ ಕನ್ನಡ ಮೇಲೆ ಬೋಲ್ತದೆ ನಮ್ದುಕ್ಕೆ ಭಾಷೆ ನಿಮ್ದುಕ್ಕೆ ಯಾಕೆ ಬರುವುದಿಲ್ಲ ನೀವು ಜನ ಯಾರು ಉಂಟು ನೀವು ಜನ ಹಿಂದೂ ಉಂಟು ನಾವು ಜನ ಯಾರು ಉಂಟು ನಾವು ಜನ ಮುಸಲ್ಮಾನ್ ಉಂಟು ನೀವು ಹಿಂದೆ ನಾವು ಮುಂದೆ ಯಾಕೆ ಬತ್ತು ಅದು ನಿಮ್ಗೆ ಗೊತ್ತುಂಟಾ ನೀವೇನ್ ಮಾಡ್ತದೆ ಮುಂದಿನಿಂದ ಹಿಂದೆ ಹಿಂದೆ ಬರೀತಾ ಹೋಗ್ತದೆ ಅದಕ್ಕೆ ಜನ ನೀವು ಹಿಂದೂಗಳಾಯ್ತು ನಾವು ಹಿಂದಿನಿಂದ ಮುಂದೆ 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 ಬರೀತಾ ಬರ್ತದೆ ಅದಕ್ಕೆ ಜನ ನಾವು ಮುಸಲ್ಮಾನ್ ಆಯ್ತು ಮತ್ತೆ ನಿಮ್ದುಕ್ಕೆ ನಮ್ದುಕ್ಕೆ ವ್ಯವಹಾರದಲ್ಲಿ ತುಂಬಾ ವ್ಯತ್ಯಾಸ ಉಂಟು ನಿಮ್ದುಕ್ಕೆ ದೇವರುಂಟು 25-30 ಸಾವಿರ ದೇವರುಂಟು ಇಸರನ್ನ ಉಂಟು ಹಡಮಂತ ಉಂಟು ಪಂಜುರ್ಲಿ ಉಂಟು ಬೊಬ್ಬರಿ ಉಂಟು ಕೊಡಮಂತ ಉಂಟು ಮರಳು ಚಿಕ್ಕುಂಟು ದರ್ಗಾ ಪರಮೇಶ್ವರಿ ಉಂಟು ದುರ್ಗಾ ಪರಮೇಶ್ವರಿ ಉಂಟು ಆಮೇಲೆ ಚಾಪುಂಡಿ ಉಂಟು ಕಲ್ರೊಟ್ಟಿ ಉಂಟು ಹೀಗೆ ಬೇರೆ ಬೇರೆ ದೇವರೆಲ್ಲ ಉಂಟು ನೀವು ನಿಮ್ಮ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತದೆ ಎರಡು ಕೈಯನ್ನು ಹೀಗೆ ಹಿಡಿದು ದೇವರೇ ನಮಗೆ ಸುಕ್ಕ ಕೊಡು ಅಂತ ಬೋಲ್ತದೆ ಸುಕ್ಕ ಕೊಡು ಅಂತೇಳಿ ದೇವರು ಏನ್ ಮಾಡ್ತದೆ ಕೊಡುವಾಗ ನಿಮ್ಮ ಕೈಯೊಳಗೆ ಬೀಳುವುದಿಲ್ಲ ನೀವು ಕೈ ಹೀಗೆ ಹಿಡಿತದೆ ಅದು ಕೆಳಗೆ ಬಿದ್ದು ಗಾಡಿ ಆಗ್ತದೆ ನಮ್ದಕ್ಕೆ ಹಾಗಲ್ಲ ನಿಮ್ದಕ್ಕೆ 25-30 ಸಾವಿರ ಮಂತ್ರಗಳಿಲ್ಲ ನಮ್ದು ಕೇವಲ 4 ವಾಕ್ಯಗಳಿಂದ ನಾವು ಒಂದೇ ದೇವರನ್ನ ಆರಾಧಿಸುದು ನಾವು ನಮ್ಮ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತದೆ ಮೊಣಕಾಲು ನೋಡ್ತದೆ ಕೈಯನ್ನು ಹೀಗೆ ಹಿಡಿತದೆ 4 ವಾಕ್ಯಗಳಲ್ಲಿ ಅಲ್ಲನನ್ನು ಬಿಡ್ತದೆ ಇಲ್ಲೇನು ಸಮಸ್ಯೆ ಇಲ್ಲ ಅಂದ್ರೆ ಏನು ನಾವೆಲ್ಲರೂ ಒಟ್ಟಾಗಿ ನಮಾಜಿನ ಕಡೆಗೆ ಹೋಗುವ ಎಂಬ ಅರ್ಥವನ್ನು ಕೊಡ್ತದೆ ಹಯ್ಯಾರ ಫಲ ಅಂದ್ರೆ ಅರ್ಥ ಏನು ಗೊತ್ತುಂಟ ನಾವೆಲ್ಲರೂ ವಿಜಯದತ್ತ ಸಾಗೋಣ ಎಂಬ ಅರ್ಥವನ್ನು ಕೊಡ್ತದೆ ಅಲ್ಲಾಹು ಅಕ್ಬರ್ ಅಕ್ಬರ್ ಈ ಪ್ರಪಂಚದಲ್ಲಿ ಅತ್ಯಂತ ಮಹಾನನು ಅಲ್ಲಾಹು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬ ಅರ್ಥವನ್ನು ಕೊಡ್ತದೆ ಲಾ ಇಲಾಹ ಇಲ್ಲಲ್ಲಾಹ್ ಅಕ್ಬರ್ ಈ ಪ್ರಪಂಚದಲ್ಲಿ ಕರುಣಾಮಯಿಯು ದಯಾಮಯಿಯೂ ಆದಂತ ಅಲ್ಲಾಹು ನಮ್ಮ ಜಾತಿಯವರಿಗೆ ಅರ್ಹ ಶಕ್ತಿ ಮತ್ತು ದೇವರು ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ ಎಂಬ ಅರ್ಥವನ್ನು ಕೊಡ್ತದೆ ಹಾಗಾಗಿ ನಮ್ಮ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತದೆ ಎರಡು ಕೈಯನ್ನು ಹೀಗೆ ಹಿಡಿತದೆ ಅಲ್ಲನ ಹತ್ರ ಬೇಡುವಾಗ ಅಲ್ಲ ಉಪ್ಪರ್ ಸೆ ನಿಚ್ಚೆ ಆತ ಆತ್ಮಕ್ಕೆ ದೇತೆ ಜಿಂದಗಿ ಮೇ ಹಮ್ ಲೋಗ್ ಉದ್ಧಾರ ಹೋತೆ ಮತ್ತೆ ನಿಮ್ದಕ್ಕೆ ಯಾವುದೇ ಕಾರಣಕ್ಕೆ ಉದ್ಧಾರ ಆಗುವುದಿಲ್ಲ ನಿಮ್ದಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಆಗ್ತದೆ ಆಟ ಆಗ್ತದೆ ತಾಲಮದ್ದೋಲಿ ಆಗ್ತದೆ ಹರಿಕತೆ ಪ್ರಸಂಗ ಆಗ್ತದೆ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಿಮ್ಮ ಗಂಡು ಮಕ್ಕಳು ಬರ್ತಾರೆ ಹೆಣ್ಣು ಮಕ್ಕಳು ಬರ್ತಾರೆ ನಿಮ್ಮ ಚಂದದ ಹೆಣ್ಣು ಮಕ್ಕಳೆಲ್ಲ ಅಲ್ಲಿ ಬರ್ತಾರೆ ಚಂದದ ಹೆಣ್ಣು ಮಕ್ಕಳು ಕಾರ್ಯಕ್ರಮವನ್ನು ಮುಗಿಸಿ ಎದ್ದುಕೊಂಡು ಹೋಗುವಾಗ ಹಿಂದಿಂದ ನಿಮ್ಮ ಗಂಡು ಮಕ್ಕಳು ನಿಮಗೆ ಹೆಣ್ಣು ಮಕ್ಕಳಿಗೆ ತಮಾಷೆ ಮಾಡ್ತಾರೆ ಮತ್ತೆ ನಿಮ್ಮ ಹೆಣ್ಣು ಮಕ್ಕಳಿಗೆ ನಿಮ್ಮ ಗಂಡು ಮಕ್ಕಳೇ ತಮಾಷೆ ಮಾಡುವಾಗ ಮತ್ತೆ ನೀವು ಹೇಗೆ ಉದ್ಧಾರ ಆಗ್ತದೆ ನಮ್ದು ಹಾಗಲ್ಲ ಅಲ್ಲ ನಿಮ್ಮ ಹೆಣ್ಣು ಮಕ್ಕಳು ಹೋಗುವುದು ಹಾಗೆ ಮಾತ್ರ ಅದಕ್ಕೆ ತಮಾಷೆ ಮಾಡ್ತದೆ ನಮ್ಮ ಹೆಣ್ಣು ಮಕ್ಕಳು ಹಾಗಲ್ಲ ನಮ್ಮ ಹೆಣ್ಣು ಮಕ್ಕಳನ್ನು ಯಾವುದೇ ಕಾರ್ಯಕ್ರಮ ಆಗುವಾಗ ನಾವು ಮುಸ್ಕ್ ಹಾಕೊಂಡು ಕರ್ಕೊಂಡ್ಬರ್ತದೆ ಯಾಕೆ ನಮ್ಮ ಹೆಣ್ಣು ಮಕ್ಕಳನ್ನು ಯಾರು ನೋಡಬಾರ್ದು ಅಂತೇಳಿ ನಮ್ಮ ಹೆಣ್ಣು ಮಕ್ಕಳನ್ನು ಯಾರು ನೋಡಬಾರ್ದು ಹೆಣ್ಣು ಮಕ್ಕಳು ಮಾತ್ರ ಒಳಗಿಂದೊಳಗೆ ಎಲ್ಲರನ್ನು ನೋಡ್ತದೆ ಅದು ಕ್ರಮ ಅದಕ್ಕೆ ನಡಿಲಿಕ್ಕೆ ದಾರಿ ಬೇಡ ಆದ್ರೆ ಕಿಟಕಿ ಬಟ್ಟೆಯಲ್ಲಿ ಹೀಗೆ ನೋಡ್ತದೆ ಮತ್ತೆ ನಮ್ಮ ಹೆಣ್ಣು ಮಕ್ಕಳು ನಮಗೆ ಗಂಡು ಮಕ್ಕಳಿಗೆ ನಿಶ್ಚಯ ಆಗುವ ಸಮೇತ ನಮ್ಮ ಹೆಣ್ಣು ಮಕ್ಕಳ ಮುಖವನ್ನು ಗಂಡು ಮಕ್ಕಳು ನೋಡಬಾರ್ದು ಮತ್ತೆ ನಿಮ್ದು ಹೆಣ್ಣು ಮಕ್ಕಳು ಹಾಗೆ ಅಲ್ಲ ಹೋಗುವುದು ಹೇಗೆ ಅಂತಲ್ಲ ಇಲ್ಲಿಯವರೆಗೆ ಹಾಕೊಂಡು ಇಲ್ಲಿ ಅರ್ಧ ಬೆನ್ನು ತೋರಿಸ್ಕೊಂಡು ಅರ್ಧ ಹೊಟ್ಟೆ ತೋರಿಸ್ಕೊಂಡು ಹೋಗುವಾಗ ನಿಮ್ಮ ಗಂಡು ಮಕ್ಕಳು ತಮಾಷೆ ಮಾಡ್ತಾರೆ ನಮ್ಮ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೆ ತಮಾಷೆ ಮಾಡಲಿಕ್ಕೆ ಸಿಗುವುದಿಲ್ಲ ಹಾಗಾಗಿ ನೀವು ಉದ್ಧಾರ ಆಗುವುದಿಲ್ಲ ಅಂತ ಹೇಳಿದ್ರು ಮತ್ತೆ ನೋಡಿ ನಮ್ದಕ್ಕೆ ವ್ಯವಹಾರದಲ್ಲಿ ತುಂಬಾ ವ್ಯತ್ಯಾಸ ಉಂಟು ನೀವೇನು ಮಾಡ್ತದೆ ನಿಮ್ದಕ್ಕೆ ಬದಲಾವಣೆ ಎಷ್ಟು ನೋಡಿ
ನೀವು ಚಂದ ಕಾಣಲಿಕ್ಕೆ ಏನು ಮಾಡ್ತದೆ, ಗಡ್ಡೆ ಎಲ್ಲ ಬೋಳಿಸ್ತದೆ, ಮೀಸೆ ಇಡ್ತದೆ. ನಾವೇನು ಮಾಡ್ತದೆ, ಚಂದ ಕಾಣಲಿಕ್ಕೆ ಮೀಸೆ ಬೋಳಿಸ್ತದೆ, ಗಡ್ಡ ಇಡ್ತದೆ. ನೀವೆಲ್ಲಿ ಬೋಳಿಸ್ತದೋ ಅಲ್ಲಿ ನಾವು ಇಡ್ತದೆ, ನಾವೆಲ್ಲಿ ಇಡ್ತದೋ ಅಲ್ಲಿ ನೀವು ಬೋಳಿಸ್ತದೆ. ನಿಮಗೂ ನಮಗೂ ವ್ಯತ್ಯಾಸ ಹಾಗೆ. ಮತ್ತೆ ನೋಡಿ, ನಿಮ್ಮ ಮಕ್ಕಳು ಒಳ್ಳೇದಾಗಬೇಕಂತೇಳಿ ನೀವೇನು ಮಾಡ್ತದೆ, ದಪ್ಪ ದಪ್ಪ ದನದ ಹಾಲನ್ನು ಕೊಡ್ತದೆ. ದನದ ಹಾಲನ್ನು ಕುಡಿದಂಥ ನಿಮ್ಮ ಮಕ್ಕಳ ಮಂಡೆಯು ದಪ್ಪ ಆಗಿರ್ತದೆ. ಬೆಳಿಗ್ಗಾದರೆ ಹೇಳುವುದಿಲ್ಲ, ತಾಯಂದಿರು ಹೇಳ್ಬಿಟ್ಟ ಮಾಮ್ ಕೊಡ್ತೀನಿ ಅಂತ ಹೇಳುವಾಗ ತಾಯಂದಿರು ಮಾಡಿ ಮಕ್ಕಳನ್ನೇ ಬಿಸಿಯಲ್ಲಿ ತಿಂಡಿ ಕೊಡ್ತದೆ. ನಮ್ಮ ಮಕ್ಕಳು ಹಾಗಲ್ಲ. ಪ್ರಾರ್ಥನಾ ಮಂದಿರದಲ್ಲಿ ನಮ್ಮ ಖತೀಬ್ ಸಾಹೇಬರು ಅಲ್ಲಾಹು ಅಂತ ಹೇಳುವಾಗಲೇ ನಮ್ಮ ಮಕ್ಕಳು ಎದ್ದು ಶುಚಿರ್ಭೂತರಾಗಿ ನಮಾಜಿಗೆ ಹೋಗ್ತಾರೆ. ನಮ್ಮ ಮಕ್ಕಳು ಅಷ್ಟು ಚುರುಕಾಗಲಿಕ್ಕೆ ಕಾರಣ ಏನು ಗೊತ್ತುಂಟಾ? ಯಾವುದೇ ಕಾರಣಕ್ಕೆ ನಮ್ಮ ಮಕ್ಕಳಿಗೆ ನಾವು ತಾಯಂದಿರ ಹಾಲನ್ನು ಕೊಡುವುದಿಲ್ಲ. ಯಾಕೆ? ತಾಯಂದಿರ ಸೌಂದರ್ಯ ಹಾಳಾಗ್ತದೆ, ಅದಕ್ಕೆ ತಾಯಂದಿರ ಹಾಲು ಕೊಡುವುದಿಲ್ಲ. ನಾವು ಏನಿದ್ರು ದನದ ಹಾಲು ಕೊಡುವುದಿಲ್ಲ, ಆಡಿನ ಹಾಲನ್ನು ಮಾತ್ರ ಕೊಡುವುದು. ಆಡು ನೋಡಿ ಎಷ್ಟು ಚುರುಕು ಅಂತ ಹೇಳಿದ್ರೆ, ಯಾರ್ದು ಗೋಡೆ ಮಾಡಬೇಕಾದ್ರೆ ಬೀಳಿ ಆಡು ಅದರ ಮೇಲೆ ಹತ್ತಿ ಏನು ತಿನ್ನಲಿಕ್ಕೆ ಸಿಗದಿದ್ರೆ ಪಕ್ಕ ಸಿಗಾದ್ರೂ ಬಾಯಿ ಆಗ್ತದೆ. ಅಂದರೆ ನಮ್ಮ ಮಕ್ಕಳು ಎಷ್ಟು ಚುರುಕು, ಎಷ್ಟು ದೊಡ್ಡ ವಾಹನದ ಮೇಲೆ ಹತ್ತಿ ವ್ಯವಹಾರವನ್ನು ಮಾಡಿ ಅವ ಪಿರ್ರ ಮಾಡುವ ಮೊದಲು ಇವರು ಪುಟಕ ಕೆಳಗೆ ಯಾರು ಬರ್ತಾರೆ. ಅಂದರೆ ನಮ್ಮ ಮಕ್ಕಳು ಅಷ್ಟು ಚುರುಕಾಗಲಿಕ್ಕೆ ನಾವು ಆಡಿನ ಹಾಲನ್ನೇ ಕೊಡ್ತದೆ. ಮತ್ತೆ ನೋಡಿ, ನಿಮ್ಮ ದನ ಉಂಟು, ಒಂದಿಷ್ಟು ಹುಲ್ಲು ತಿಂತದೆ, ಒಂದಿಷ್ಟು ಅಕ್ಕಚ್ಚು ಕುಡಿತದೆ, ಒಂದಿಷ್ಟು ಸಗಣಿ ಕೊಟ್ಟರೆ ಬೇರೆ ಏನಿಲ್ಲ. ಯಾವತ್ತಾದರೂ ನಿಮ್ಮ ಸಾಕಿದ ಯಜಮಾನ ಹೆಸರು ಹೇಳಿದ್ದುಂಟಾ? ಅದು ಅಂಬಾ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಅಂಬಾ ಎನ್ನುವುದರ ಅರ್ಥ ರಹೀಮ್ ರಹೀಮ್ ಎಂಬ ಅರ್ಥವನ್ನು ಕೊಡ್ತದೆ. ಓ ಕರುಣಾನಿಧಿಯೇ, ಓ ಕರುಣಾಮಯೇ ಎಂಬ ಅರ್ಥವನ್ನು ಕೊಡ್ತದೆ. ಹಾಗಾಗಿ ನಮ್ಮ ಆಡು ಹಾಗಲ್ಲ. ಒಂದು ಸೊಪ್ಪು ತಿನ್ನುವಾಗ ಯಜಮಾನ ಹೆಸರು ಹೇಳಿಕೊಂಡೆ ತಿಂತದೆ. ಅದರ ಬಾಯಿಗೆ ಒಂದು ಸೊಪ್ಪು ಕೊಡಿ, ಅದು ತಿಂತ ಮಮ್ಮನೆ ಅಂತ ಹೇಳ್ಕೊಂಡು ತಿಂತದೆ. ಅದರ ಬಾಯಿಗೆ ಒಂದು ಬಾಳೆಹಣ್ಣು ಸಿಪ್ಪೆ ಕೊಡಿ, ತಿಂತ ಇಬ್ರಾಯಿ ಅಂತ ಹೇಳ್ಕೊಂಡು ತಿಂತದೆ. ಅಂದರೆ ನಾವು ಸಾಕಿದ ಆಡಿಗೆ ಸಹ ಯಜಮಾನ ಹೆಸರನ್ನು ಹೇಳುವಂಥ ಒಂದು ನೆನಪಿನ ಶಕ್ತಿ ಉಂಟು. ಹಾಗಾಗಿ ನಮ್ಮದಕ್ಕೆ ವ್ಯವಹಾರದಲ್ಲಿ ತುಂಬ ವ್ಯತ್ಯಾಸ ಇರ್ತದೆ. ನೀವು ನೋಡಿ, ನಿಮ್ಮ ತಲೆಗೆ ಟೊಪ್ಪಿ ಹಾಕೋದಿಲ್ಲ, ನಾವು ನಮ್ಮ ತಲೆಗೆ ಟೊಪ್ಪಿ ಹಾಕ್ತೀವಿ. ಯಾಕೆ? ನಿಮಗೆ ದಾರಿಯಲ್ಲಿ ಹಗಲಿಡೀ ವ್ಯವಹಾರದಲ್ಲಿ ಟೊಪ್ಪಿ ಹಾಕೋರು ಸಿಗ್ತಾರೆ. ನಮಗೆ ಯಾರು ಟೊಪ್ಪಿ ಹಾಕಬಾರ್ದು ಅಂತೇಳಿ ನಾವು ಮೊದಲೇ ಟೊಪ್ಪಿ ಹಾಕ್ಕೊಂಡು ಬರೋದು. ನಮ್ಮದಕ್ಕೆ ವ್ಯವಹಾರದಲ್ಲಿ ತುಂಬ ವ್ಯತ್ಯಾಸಗಳುಂಟು. ಮತ್ತು ನೋಡಿ, ಇಷ್ಟು ನಿಮ್ಮ 25-30 ಸಾವಿರ ದೇವರುಗಳುಂಟಲ್ವಾ, ನಿಮಗೆ ದೇವರುಗಳು ಯಾಕೆ ಬೇಕು? ನಿಮ್ಮ ದೇವರಿಗೆ ಒಂದು 25 ಕೈ, ಆಮೇಲೆ 25 ಕೈ ಕತ್ತಿ, ಬಿಲ್ಲು, ಬಾಣ ಎಲ್ಲ. ನಮ್ಮ ದೇವರಿಗೆ ಯಾವುದೂ ಇಲ್ಲ. ಉಂಟಾ ಕೇಳಿದರೆ ದೇವರು ಉಂಟು, ಇಲ್ಲ ಕೇಳಿದರೆ ಇಲ್ಲ. ನಾವು ಖಾಲಿ ಹಸಿರನ್ನೇ ಆರಾಧಿಸೋರು, ಅಂದರೆ ಪ್ರಕೃತಿಯನ್ನು ಆರಾಧಿಸೋರು. ಆದ್ದರಿಂದ ನಾವು ತೊಡುವ ಬಟ್ಟೆಗೆ ಹೆಚ್ಚಿನ ಈ ಹಸಿರು ಬಣ್ಣವನ್ನೇ ಮಹತ್ವ ಕೊಡೋದು. ನಮ್ಮ ಮನೆಗೂ ಹಾಗೆ ಹಸಿರು ಬಣ್ಣವನ್ನೇ ಹಾಕುವುದು, ನಮ್ಮ ಪ್ರಾರ್ಥನಾ ಮಂದಿರಕ್ಕೂ ಹಾಗೆ ಹಸಿರು ಬಣ್ಣವನ್ನೇ ಹಾಕುವುದು. ಪ್ರಕೃತಿಯಲ್ಲಿ ನಾವು ದೇವರನ್ನು ಕಾಣುತ್ತೇವೆ ಎಂಬ ಅರ್ಥವನ್ನು ಕೊಡ್ತದೆ. ಮತ್ತು ನೋಡಿ, ನಿಮ್ಮದಕ್ಕೆ ನೋಡಿ 25 ಮಠ ಉಂಟು, 25 ಸೋಮಿಲ್ಲುಂಟು. ಸೋಮಿಲ್ಲುಂಟು. ನಮ್ದಕ್ಕೆ ಯಾವುದು ಸೋಮಿಲ್ಲಿಲ್ಲ. ನಮ್ದಕ್ಕೆ ಖತೀಬರ್ ಅಂತ ಇರುದು. ಹೆಚ್ಚು ಕುರಾನನ್ನು ಯಾರು ಅಭ್ಯಾಸ ಮಾಡಿ ಓದಿರ್ತಾನೋ ಅವನನ್ನೇ ಖತೀಬರನ್ನಾಗಿ ನಾವು ನೇಮಿಸುದು. ಅವನು ಹೇಳಿದಾಗ ಇಡೀ ನಮ್ಮ ಜಮಾತ್ ಎಲ್ಲ ಅವರು ಹೇಳಿದಾಗೆ ಕೇಳುದು. ಆದ್ದರಿಂದ ಖತೀಬರ್ ಅಂತ ಹೇಳುದು. ನಮಗೆ ಯಾವುದು ಸೋಮಿಲ್ಲಿಲ್ಲ. ಮತ್ತೆ ನೋಡಿ, ಕೆಲವರೆಲ್ಲ ತಪ್ಪು ಹೇಳ್ತಾರೆ, ಸಾಹೇಬರು ಹೀಗೆಲ್ಲ ಬರೀತಾರೆ, 786 ಬರೀತಾರೆ ಅಂತೇಳಿ. ಅದು ಹಾಗೆಯೇ ಸ್ವಾಮಿ. ನೀವು ನೋಡಿ, ನಿಮ್ಮ ಮನೆಗೆ ಓಂ ಅಂತ ಹಾಕ್ತೀರಿ, ಸ್ವಸ್ತಿಶ್ರೀ ಅಂತ ಹಾಕ್ತೀವಿ. ಹಾಗೆ ನಾವು ಅದನ್ನು ಆ ಸಂಖ್ಯೆಯನ್ನು ಬರೆದು ಅರಬ್ ಸಂಖ್ಯಾ ಶಾಸ್ತ್ರ ಪ್ರಕಾರ ಅದು ಶುಭವಾದಂಥ ಸಂಖ್ಯೆಗಳು ಎಂಬ ಅರ್ಥವನ್ನು ಕೊಡೋದ್ರಿಂದ ನಾವು ಎಲ್ಲ ವಾಹನಕ್ಕೂ ಮನೆಗಳಿಗೆ ಅದೇ ಸಂಖ್ಯೆಯನ್ನು ಹಾಕೋದು. ಆದ್ದರಿಂದ ನಿಮಗೂ ನಮಗೂ ತುಂಬ ವ್ಯತ್ಯಾಸ ಉಂಟು. ನಿಮ್ಮ ದೇವರುಂಟು, ಕಷ್ಟಕಾಲದಲ್ಲಿ ನಿಮಗೆ ಉಪಕಾರಿ ಮಾಡಲಿಕ್ಕೆ ಬರುವುದಿಲ್ಲ. ನೋಡಿ, ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಇಸ್ಲಾಂ ಧರ್ಮದವರು, ಒಂದು ಕ್ರೈಸ್ತ ಧರ್ಮದವರು, ಒಂದು ಹಿಂದೂ ಧರ್ಮದವರು 3 ಜನ ದೋಣಿಯಲ್ಲಿ ಹೋಗ್ತಾ ಇದ್ರು. ದೋಣಿಯಲ್ಲಿ ಹೋಗುವಾಗ ಜೋರು ಮಳೆ ಬರಲಿಕ್ಕೆ ಪ್ರಾರಂಭ ಆಯಿತು. ಆಗ ದೋಣಿ ನಡೆಸುವ ಹೇಳಿದ, ನೋಡಿ, ಈಗ ಮಳೆ ಬಂದು ದೋಣಿ ಮುಳುಗುವ ಸಂಭವ ಉಂಟು, ನಿಮ್ಮ ದೇವರನ್ನು ನೆನಪು ಮಾಡ್ಕೊಳ್ಳಿ, ಅದರಷ್ಟ ಇದ್ರೆ ಬದುಕು. ತಕ್ಷಣ ಏನು ಮಾಡಿದ ನಮ್ಮ ಜಾತಿಯವ, ಅಲ್ಲಾಹು ಅಕ್ಬರ್, ತಕ್ಷಣ ಅಲ್ಲ ಉಪ್ಪರ್ ಸೆ ನಿಚ್ಚ ಆಯ ಉನ್ಕೋ ಹಾತ್ ಪಕಡ್ಗೆ ರೊಯ್ಯ ಉಪ್ಪರ್ ಲೆಕ್ಕೆಗ. ಆಮೇಲೆ ನಿಮ್ಮ ಕ್ರೈಸ್ತ ಧರ್ಮದವರು ಕರೆದ್ರು, ಏಸು ಆವ್ ತುಕ ಆಪ್ ಹೋಯ್ತಾ, ಆವ್ ತುಕ ಆಪ್ ಹೋಯ್ತಾ. ಅಂದರೆ ನೀವು ಹೇಳಿದ್ದಲ್ಲ, ಅದು ಇಲ್ಲೆಲ್ಲೂ ಸಿಗುವುದಿಲ್ಲ, ಈಗಿದ್ದದ್ದು ಬಂದಾಗಿದೆ ಅದೆಲ್ಲ. ಅದಲ್ಲ, ಏಸು ಆವ್ ತುಕ ಆಪ್ ಹೋಯ್ತಾ ಹೋಗಿಯೇ ದೌನಿಯೇ ಏಸು ಅಂಕಾರ ಪುತ್ರ ಸೋವೇನಂದ. ತೋವೆಲ್ಲ ಸಾಂಬಾರು. ತಕ್ಷಣ ಯೇಸು ಕೆಳಗೆ ಇಳಿದು ಬಂದ, ಶಿಲ್ಬೆಯನ್ನು ಕೊಟ್ಟ, ರೊಯ್ಯ ಮೇಲೆ ಇಟ್ಕೊಂಡು ಹೋದ. ಆಮೇಲೆ ನಿಮ್ಮ ಜಾತಿಯವರು ಕರೆದ, ಈಶ್ವರನನ್ನು ಕರೆದ, ಹನುಮಂತನನ್ನು ಕರೆದ, ಪಂಜುರ್ಲಿ ಕರೆದ, ಬೊಬ್ಬರಿಯ ಕರೆದ, ಮರಳು ಚಿಕ್ಕು ಕರೆದ, ಕೊಡಮಂತೆಯ ಕರೆದ, ಈಶ್ವರನನ್ನು ಕರೆದ, ಯಾರೂ ಬರಲಿಲ್ಲ. ಕೊನೆಗೆ ನಿಮ್ಮ ಗಣಪತಿ ದೇವರು ಬಂತು. ಗಣಪತಿ ದೇವರು ಬರುವಾಗ ಇವನು ನೀರಲ್ಲಿ ಮುಳುಗುತ್ತಾ ಇದ್ದಾನೆ.
ಆಗ ಗಣಪತಿ ದೇವರ ಮೇಲಿಂದ ಕುಣಿಲಿಕ್ಕೆ ಶುರು ಮಾಡಿದ. ಮುಳುಗುವ ಜನ ಕೇಳ್ತು, ದೇವರೇ ನಾನು ನೀರಲ್ಲಿ ಮುಳುಗುವಾಗ ನೀನು ಮೇಲೆ ಕುಣಿತಾ ಇದೆಯಲ್ಲ ಯಾಕೆ ಅಂತ. ಅದಕ್ಕೆ ನಿಮ್ಮ ಗಣಪತಿ ದೇವರು ಕೊಟ್ಟ ಉತ್ತರ ಗೊತ್ತುಂಟ? ಪಾಪಿ ಮಕ್ಕಳೇ, ಭೂಲೋಕದಲ್ಲಿ ಚೌತಿ ಅಂತ ಮಾಡಿ ಕೊನೆಯ ದಿವಸ ನನ್ನನ್ನು ವಾಹನದಲ್ಲಿ ಕೂರಿಸಿ ಡಂಕ್ ಟಕ್ ಬಾರಿಸ್ತಾ ಹೊತ್ಕೊಂಡೋಗಿ ನನ್ನನ್ನು ನೀರಿಗೆ ದೂಡಿ ಹಾಕಿ ನೀವು ಮೇಲಿಂದ ಕುಣಿದಿಲ್ವಾ, ಅದಕ್ಕೆ ಈಗ ನೀನು ನೀರಿನಲ್ಲಿ ಮುಳುಗುವಾಗ ನಾನು ಮೇಲಿಂದ ಕುಣಿತಾ ಇದ್ದೇನೆ ಅಂದ. ನಿಮ್ದಕ್ಕೆ ನಮ್ದಕ್ಕೆ ವ್ಯತ್ಯಾಸ. ಹಾಗೆ ನಿಮ್ಮ ದೇವರು ಕಷ್ಟದಲ್ಲಿ ಉಪಕಾರಿ ಮಾಡಲಿಕ್ಕೆ ಬರುವುದಿಲ್ಲ. ಹಾಗೆ ದೇವರೇ ಇಲ್ಲ, ನಾನೇ ಒಬ್ಬ ಸರ್ವಶ್ರೇಷ್ಠ, ನಾನೇ ಶ್ರೀಮಂತ ಅಂತ ಹೇಳಿಕೊಂಡು ತಿರುಗುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ಹಿಡಿಬೇಕೆನ್ನೋ ಉದ್ದೇಶದಿಂದ ಹೊರಟಿದ್ದೇನೆ. ನೇರ ಅಲ್ಲಿಗೆ ಹೋಗ್ತೇನೆ. ಈ ಭಾಷೆ ಚಂದನ है। अरे क्या बात करते हो तुम, किसको भाषा नहीं है? ಎಂಕ ಪೂರಲ ಅರ್ಥ ಆಪನು ಎನ್ನವು ತುಳು ಭಾಷೆ. अच्छा अच्छा, ನಿಮ್ದು ತುಳುವ? ನಿನ್ನವು ನಿಮ್ದು ತುಳುವ? ಹತ್ತು ಬರಕಿ. ಬರಿಕೆ ಯಾವುದು ಬರಿಕೆ? ನಿಮ್ದು ಬರಿಕೆ ನಮ್ದು ಬಾರಿಕೆ ಅಂಚತ್ಯ ಬನ್ನಿ. ಓ ಅವು ಪೆಲಕಾಯಿಡಿಪಿನ ಅಂಚನ ರಡ್ಡವಿದು ತುಳುವ ಭಾಷೆದೆ ತೌಳವ ನಾಡದಾಯ. अच्छा अच्छा, ತೌಡು ತಿನ್ನುವ ತೌಳವ ಭಾಷೆ. ತೌಡು ತಿನ್ನುವ तौड़ तुम्मी येरी महाराज, मैं अरब देश से आया हूँ. ಮುಲ್ಪದಾಯನೇ ಅತ್ತಿ ಅರಬ್ ದೇಶದ. ನೀವು ಹೇಳಷ್ಟು ಪರದೇಶಿ ಅಲ್ಲ, ಪರದೇಶದಿಂದ ಬಂದವ ನಾನು. अरब देश से आया हूँ. ಈ ದೇಶದಾಯನೇ ಅತ್ತಿ, ಈ ಪರದೇಶಿ. जी हाँ, घोड़ा का धंधा करने के लिए वहां से यहाँ पर आया हूँ. पंड इंक करता ही जो घोड़ा 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 कुदरे कुदरे राजा महाराजा को बैठते हैं ना, कुदरे. हाँ, वो धंधा करने के लिए वहां से यहाँ पर आया हूँ. ಅರಬ್ ದೇಶ. ಅರೆ ನಮ್ಮ ಅರಬ್ ದೇಶದ ಭಾಷೆ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ, ಅದಕ್ಕೆ ನಿಮ್ಗೆ ನಮ್ಗೆ ಪಾತೇರಿಯ ಅಂದ ಎಂಕ ಅರ್ಥ ಆಪಣ ವಿಚಾರ ಮೂರು ಸೇರ್ನಗಳು ಇರತ್ತ ಅಕ್ಲೆಗಳ ಅರ್ಥ ಓಡಬೋಡ. ಅರೆ ನಮ್ದಕ್ಕೆ ಭಾಷೆ ಅದು ಹೇಗೆ ಅಂತ ಹೇಳಿದ್ರೆ, ಅದು ಎದೆಗೂಡಿನಲ್ಲಿ ಕಂಟ್ಲಲ್ಲಿ ಕಪಗಟ್ಟಿದ್ದವರಿಗೆ ಮಾತ್ರ ಅದು. ಹುಕ್ಕು ನೈ ನಮ್ಮ ಹೂಸಿನಪ್ಪ ಹತ್ತು ನೆಸಿರಿ ಹೂ ನಮ್ಮ ಬಾಲನ್ನ ಕಾರ್ಯಕ್ರಮ ಮಾಡ್ತಾನೆ, ಅಪ್ಪನ ಹೆಸರಲ್ಲಿ ಹುಕ್ಕು ನತ್ತಿನ ಹೈಸಿನಪ್ಪ ಹುಟ್ಟಿ ಹುಕ್ಕು ಹೂನ ಹೈಯವ್ವ. ಹೌದು, ಅದನ್ನು ಸ್ಪಷ್ಟದ ಅಪ್ಪಜಿ ಕೇಳಕ್ಲಿಗೆ ಅರ್ಥ ಅದಕ್ಕೆ ಬೇಡ ಗೊತ್ತಲ್ಲ. ನಾನು ಅದಕ್ಕೆ ಬೇಕಾದ್ರೆ ನಿನ್ನ ಪುದಾರ ನನ್ನ ಹೆಸರು ಅಮೀರ್ ಅಬ್ದುಲ್ ಖಾದರ್ ಸೈಯದ್ ಮೊಹಮ್ಮದ್ ರಸೂಲ್ ಎಕ್ಬಲ್ ಜಬ್ಬರ್ ಸಮು. ಎಷ್ಟು ಜನದ ಒಟ್ಟಿಗೆ ಬರ್ತಾ ಅದಲ್ಲ ಅದಲ್ಲ, ಅದು ನಿಮ್ದಕ್ಕೆ ಮಾತ್ರ 3 ತಲೆಮಾರು ಬೇಕು, ನಮ್ದಕ್ಕೆ 10 ತಲೆಮಾರಿನ ಹೆಸರು ಬೇಕು. 10 ತಲೆಮಾರು. ಹೌದು, ಅಮೀರ್ ಅಬ್ದುಲ್ ಖಾದರ್ ಸೈಯದ್ ಮೊಹಮ್ಮದ್ ರಸೂಲ್ ಎಕ್ಬಲ್ ಜಬ್ಬರ್ ಸಮು. ನಾನು ಇಷ್ಟು ವೇಗವಾಗಿ ಮಾತಾಡುವಾಗ ಗೊತ್ತಾಗುದಿಲ್ಲ, ಜಬ್ಬರ್ ಸಮು ಅಂತ ಹೇಳಿ. ನನ್ನ ಹೆಸರು ನಾವು ಬೇರೆಯವರು ಸಿಕ್ಕಿದ್ರೆ ಅವನ ಮುಂದೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಬಿಡಬೇಡ. ದೈನಿಕ ಸಮಸ್ಯೆ ಅಲ್ಲ, ಅವನಿಗೂ ನನಗೆ ಜಗಳ. ಅದಕ್ಕೆ ಹೆಸರು ಬರ್ಲಿಕ್ಕೆ ಕಾರಣ ಉಂಟು. ನಮ್ಮ ಅಜ್ಜನಿಗೆ 16 ಮದುವೆ ಆಗಿತ್ತು. ನಮ್ಮ ಅಜ್ಜನಿಗೆ 16 ಮದುವೆಯಾಗಿ 98 ಮಕ್ಕಳಿತ್ತು. 14 ಮದುವೆ 14 ಬುಡಿ ತಡಿಗಳು ಸ್ವಲ್ಪ 8 ಮಕ್ಕಳಿತ್ತು. ಒಂದೇ ಮನೆಯಲ್ಲಿ 16 ಹೆಂಡತಿ 98 ಮಕ್ಕಳಿದ್ರು ನಾವು ಅಲ್ಪಸಂಖ್ಯಾತರು. ಒಂದೆಡ್ಡ ವಿಷಯ ಯಾನು ಒಂಜಿ ಪ್ರಶ್ನೆಗೆ ಏನಂದಿಲ್ಲ ನೀನ ಆ ಸೊನ್ಪತ್ತನ ಮಾಯಿನವಳು ರಡ್ಡದಾಯ ಕಡಿಮೆ ಮಲ್ತಾ ಅದು ನಿರೀಕ್ಷೆಯಲ್ಲಿತ್ತು. ಅವಳ ಒಂಜಿ ಸಂಶಯ ಇತ್ತು. ಕೊನೆಗೆ 16ನೇ ಹೆಂಡತಿ ಪುನಃ ಗರ್ಭಿಣಿ ಇತ್ತು. ಅದಕ್ಕೆ ನಮ್ಮ ಅಜ್ಜನಿಗೆ ತಲೆ ಬೇಸ, ಈ ಮಗುವಿಗೆ ಎಲ್ಲಾದ್ರೂ ಹೆರಿಗೆ ಆದ್ರೆ, ಮಗುವಿಗೆ ಎಲ್ಲಾದ್ರೂ ಹೆರಿಗೆ ಆದ್ರೆ ಮಗುವಿಗೆ ಹೆರಿಗೆ ಆದರೆ ಬಾಲೆ ಬೆದಂಡ ಈ ಮಗುವಿಗೆ ಹೆಸರಿಡುವುದು ಯಾವುದು ಅಂತ ಹೇಳಿ ನಮ್ಮ ಅಜ್ಜನಿಗೆ ತಲೆ ಬಿಸಿಯಾಗಿ ಅಂಗಳದಲ್ಲಿ ಅವರ ಬೋಳ್ಮಂಡೆ ಮೇಲೆ ಕೈಯಾಡಿಸ್ತಾ ಹೀಗೆ ತಿರುಗುವಾಗ ಒಂದು ಕೂದಲು ಸಿಕ್ತು ಬೋಳ್ಮಂಡೆಯಲ್ಲಿ. ಒಂಜಿ ಕೂದಲ್ ನಮ್ಮ ಭಾಷೆಯಲ್ಲಿ ಅದಕ್ಕೆ ಏಕ್ ಬಾಲ್ ಅಂತ ಹೇಳುದು. ಏಕ್ ಬಾಲ್ ಅಂತ ಹೇಳುದು. ಆ ಹುಟ್ಟುವ ಮಗುವಿಗೆ ಎಕ್ಬಾಲ್ ಅಂತ ಹೆಸರಿಟ್ಟಿತ್ತು. ಆಯ್ತು. ಹಾಗೆ ನಮ್ಮ ಜಾತಿಯಲ್ಲಿ ನಿಮ್ಮ ಜಾತಿಯಲ್ಲಿ ಅಲ್ಲ, ನಿಮ್ಮ ಜಾತಿಯಲ್ಲಿ ಹಾಗೆ ಉಂಟಲ್ಲ. ಈಗ ಆದಿತ್ಯವಾರ ಹುಟ್ಟಿದವನಿಗೆ ಐತಪ್ಪ ಅಂತ ಕರೀಲಿಲ್ವಾ? ಸೋಮವಾರ ಹುಟ್ಟಿದವನಿಗೆ ಸೋಮಶೇಖರ್ ಅಂತ ಕರೀಲಿಲ್ವಾ? ಮಂಗಳವಾರ ಹುಟ್ಟಿದವನಿಗೆ ಅಂಗಾರ ಅಂತ ಕರೀಲಿಲ್ವಾ? ಗುರುವಾರ ಹುಟ್ಟಿದವನಿಗೆ ಗುರುವಪ್ಪ ಅಂತ ಕರೀಲಿಲ್ವಾ? ಶನಿವಾರ ಹುಟ್ಟಿದವನಿಗೆ ಚಣಿಯಪ್ಪ ಅಂತ ಕರೀಲಿಲ್ವಾ? ಶುಕ್ರವಾರ ಹುಟ್ಟಿದವನಿಗೆ ತುಕ್ರಪ್ಪ ಅಂತ ಕರೀಲಿಲ್ವಾ? ಹಾಗೆ ನಮ್ಮ ಜಾತಿಯಲ್ಲಿ ನಿಮ್ಮ ಜಾತಿಯಲ್ಲಿ ಉಂಟು ಸುಲಭದ ಅಕ್ಷರಗಳು. ಈ ಮಗು ಹುಟ್ಟುವಾಗ ಆ ಮಗು ಕಪ್ಪಿದ್ರೆ ನಮ್ಮ ಜಾತಿಯಲ್ಲಿ ಅವನಿಗೆ ಕರೀಂ ಖಾನ್ ಅಂತ ಹೆಸರಿಡ್ತಾರೆ. ಅವನ ಮಂಡೆಯಲ್ಲಿ ತುಂಬಾ ಕೂದಲಿದ್ದರೆ ಆ ಮಗುವಿಗೆ ನೂರುಲ್ಲಾ ಖಾನ್. ತುಂಬಾ ಕೂದಲು ಉಂಟು, ಆ ಮಗು ಹುಟ್ಟುವಾಗ ನಡಗುತ್ತಾ ಇದ್ರೆ ಶೇಖ್ ಅಬ್ದುಲ್ಲಾ ಅಂತ ಹೇಳಿ. ಆ ಮಗು ಹುಟ್ಟುವಾಗ ಕೆಂಪಿದ್ರೆ ಲಾಲ್ ಸಾಹೇಬ್ ಅಂತ ಹೇಳುದು. ಲಾಲ್ ಸಾಹೇಬ್
ವೈತಲೆಕ್ಕನೆ ಕೆಂಪು ಪುಂಡ. ಆಮೇಲೆ ಆ ಮಗು ಹುಟ್ಟುವಾಗ ಚೂರು ನಗಾಡ್ತಾ ಇದ್ರೆ ಇಸ್ಮಾಯಿಲ್ ಅಂತ ಹೇಳುದು. ಆ ಮಗು ಹೆಚ್ಚು ನಗಾಡ್ತಾ ಇದ್ರೆ ಹಸನಬ್ಬ ಅಂತೇಳಿ. ಆ ಮಗುವಿನ ಬಾಯಲ್ಲಿ ದೊಲ್ಲೆ ಅರಿತಿದ್ರೆ ಅರೀಫ್ ಅರೀಫ್ ಅಂತ ಹೇಳುದು. ಅವರಿಯೊಂದೇ ಉಂಟು. ಹಾಗೆ ನಿಮ್ಮ ಜಾತಿಯಲ್ಲಿ ಉಂಟು, ನಮ್ಮ ಜಾತಿಯಲ್ಲಿ ಉಂಟು, ಬೇರೆ ಬೇರೆ. ಆಂಡಲ ನಿಕ್ಲೇನಾಥ ಸಂಶೋಧನೆ ಮಲ್ಪೆರ ಇಂಕ್ಲೇನ ಕ್ಲೇಬಲ್ಲಿ ಇಲ್ಲ ಇಲ್ಲ ಇತ್ತನ ವಾರದ ಬುಧರ್ನ ಮಾತ್ರ ದೀವೇರಾದ ಆಂಡ ಒಂಜೊಂಜಿ ಅಂಗೋಡು ಆಪಣಂಚಿನ ನ್ಯೂನ್ಯತೆಯನ್ನು ಪೂರ ಬುಧರ ದೀಪ ಸರಿ. ನಿನ್ನ ಬುಧರ ಬಾರಿ ಇಟ್ಟುಕೊಂಡು ಅರಬ್ ದೇಶದ ಆಂಡೊಂದು ಉಜ್ಜಯಿನಿಪುರ. ಈ ಉಜ್ಜಯಿನಿಪುರ ಈ ಬರೆಯಲಾದ ಕಾರಣ ಗೋಡಕ ದಂಡ ಕರ್ಣಿಕ್ಲೆ ವಾಸಯಾಪರಾಯ ಜೀವಕ್ಕೆ ಬಾರಿ ಪುರ್ಲುಡು ಎಂಕ್ ಭಾಷೆ ಅರ್ಥಾಪನಕ ಬಂಡ. ಅರೆ ಕುದುರೆಗೆ ವ್ಯಾಪಾರ ಮಾಡ್ಲಿಕ್ಕೆ ಅಲ್ಲಿಂದ ಇಲ್ಲಿಗೆ ಬಂತು. ಕುದುರೆದ ಬೇರಾಗ ಮತ್ತೆ ಕುದುರೆದ ಬೇರ ಕುದುರೆದ ಬೇರದ ಉಂಡ ನಿನ್ನಡ ಬಾರಿ ಕುದುರೆ ಉಂಡ. ಈಗ ಒಂದು ಕುದುರೆ ಉಂಟು. ಒಂಜಿ ಕುದುರೆ ಆದಾಯ. ಅರೆ ಮಹಾರಾಜ, ನಾನು ಒಂದು ಕುದುರೆ ತಂದದ್ದಲ್ಲ, ಬರುವಾಗ 98ವರೆ ಕುದುರೆ ಇತ್ತು. ಹಬ್ಬ ಅಂದು ಅಂಚಿನ ಅರ್ಧ ಪಡೆದು ಒಂದು ಗರ್ಭಿಣಿ ಇತ್ತು, ಅದ್ರ ಹೊಟ್ಟೆಯೊಳಗೆ ಅರ್ಧ ಇಲ್ವಾ? ಆ ಪುಣ್ಣ ಕುದುರೆ ಅದು ಹೊಟ್ಟೆಯಲ್ಲಿ ಅರ್ಧ ಇತ್ತು. ಆಗ 98ವರೆ ಕುದುರೆ. ಕಲ್ತನ ಈಗ ಕಣ್ಣು ಕೈಕಾರ ಒಂಚಿಲ್ಲ ಇಲ್ಲ, ಎಲ್ಲ ಅಕ್ಷರವೇ ಇದ್ದದ್ದು. ಹಾಗೆ ಒಂದು ಎಲ್ಲ 97ವರೆ ಕುದುರೆ ಬೇಸಿಗೆ ಹೋಗಯ. ಈ ಕುದುರೆಯನ್ನು ತಗೊಳ್ಳುವವರು ಯಾರು ಇಲ್ಲ. ಹಾಗೆ ನಿನ್ನನ್ನೇ ಹಿಡಿಬೇಕೆನ್ನುವ ನೋಟ ಇಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಬಂತು. ನೋಟ ಇಟ್ಕೊಂಡು ಹಿಡಿಬೇಕೆನ್ನುವ ಉದ್ದೇಶದಿಂದ. ಇದಕ್ಕೆ ಬೇರೆ ಕೊಡ್ಲಿಕ್ಕೆ ಯಾರ ಹತ್ರ ಸಾಮರ್ಥ್ಯ ಇಲ್ಲ. ಆ ಕುದುರೆ ಬೇರೆ ಮಲ್ತದೆ ಐಕಬೋಡಾಯನ ಕಾಸು ಕರ್ಪುನ ತಾಕತ್ತದಾಯೇ ಅವಿಯಾನ ಮಾತ್ರ ಅನುಪಿನ ಉದ್ದೇಶ. ಈ ಕುದುರೆಗೆ ದಾದ ಅಂಚಿನ ವಿಶೇಷತೆ ಉಂಟು. ಇದು ಬಹಳ ಒಳ್ಳೆ ಕುದುರೆ. ಈ ಕಮ್ಸೆ ಕಮ್ ಗೋಡಕ 1,00,000 ರೌಪ್ಯ. 1,00,000 ರೌಪ್ಯ ಅಂದ್ರೆ ಬೆಳ್ಳಿಯ ನಾಣ್ಯ. 1 ಲಕ್ಷ. 1 ಲಕ್ಷ ಒಳ್ಳೆದ ನಾಣ್ಯ ಈ ಕುದುರೆಗೆ ಕೊರಡಿಯಾನ. ಈ ಕುದುರೆ ಮೌಲ್ಯ ದಾದ ಉಂಟು. ಈ ಕುದುರೆಗೆ ಬೇರೆ ವಿಶೇಷತೆ ಉಂಟು. ಈ ಕುದುರೆಯ ಮೇಲೆ ಹೋಗಿ ನೀನು ಕೂರು, ಒಂದು ಪೆಟ್ಟು ಹೊಡಿ. ಅವು ಹಾಕ ನನ್ನ ಪುಡಾಯಿ ನಾನು ಅದು ಹಾಕಿದ್ದು. ಈ ಕುದುರೆ ಉಂಟಲ್ಲ, ಎಷ್ಟು ಮೇಲ್ ಬೇಕಾದ್ರೂ ಹೋಗ್ತದೆ. ಅವೇ ಸಮಸ್ಯೆ ಆಗ ನಿನ್ನ ಊರ್ದು ಪೂರ ಇಂಚನೆ ಉಂಟ ಎಂಕ್ಲವಲು ಮಿತ್ತುಂಡ ಇಂಚದ ಹೋಗ್ಬಾವು ನಿನ್ನವಲು ಮಿತ್ತುಂಡ ಇಂಚನ ತೀರ್ಥದ ಇದೇ ಮೇಲೆ. ಇದು ಅಲ್ಲ ಹೇಳ್ತೇನೆ, ಇದು ಮೇಲೆ ಅಂತ ಹೇಳಲಿಕ್ಕೆ ಕಾರಣ ಉಂಟು. ಈಗ ನಮ್ದು ಮಸೀದಿಯಲ್ಲಿ ಬಾಂಗ್ ಕೊಡುವ ಮುಕ್ರಿ ಹಾಕ ಇಲ್ವಾ? ಹಾಗೆ ನಿಮ್ಮಲ್ಲೊಬ್ಬ ಬಾಂಗ್ ಕೊಡುವ ಬಾಂಗೋ ಅಂತ ಇಲ್ವಾ? ಅವರು ಪದ್ಯ ಹೇಳುದು ಮತ್ತೆ ನಮ್ಮ ಜಾತಿಯಲ್ಲಿ ಪದ್ಯ ಹೇಳುದು. ನಿಮ್ಮ ಭಾಗವಂತ ನಾನು ಬರುವಾಗ ಹೇಳ್ತಿತ್ತು, ಆಕಾಶವೇ ಬೀಳಲಿ ಮೇಲೆ, ಹೀಗೆ ತೋರಿಸ್ತಾ ಇತ್ತು. ಆಕಾಶವೇ ಬೀಳಲಿ ಮೇಲೆ ಅಂತಂದ್ರೆ ಆಕಾಶ ಮಿತ್ತು ಪುನಃ ಹೌದನ್ನ ಭೂಮಿದ ಮಿತ್ತು ಪೂರ ಅದು ಭೂಮಿ ಅಂತ ಹೇಳಲಿಲ್ಲ. ಭೂಮಿ ಅಂತ ಹೇಳಿದ್ರೆ ಬಾಯಲ್ಲಿ ಎಲೆ ಅಡಿಕೆ ಇತ್ತು, ಪುಳ್ಕ ನಿಮ್ಗೆ ಹೋಯ್ತು. ಆಗ ಆಕಾಶವೇ ಬೀಳಲಿ ಮೇಲೆ ಬೇರೆ ಬೇಡ. ಈ ಕುದುರೆಗೆ ಒಂದು ಪೆಟ್ಟು ಹೊಡಿ ನೀನು. ಭಾಗವತರ ನಿಮಿತ್ತ ಸವಾರಿ ಮಾಡ್ಕೊಂಡಿಲ್ಲ. ಈ ಕುದುರೆ ಎಷ್ಟು ಮೇಲ್ ಬೇಕಾದ್ರೂ ಹೋಗ್ತದೆ, ಎಷ್ಟು ಕೆಳಗೆ ಬೇಕಾದ್ರೂ ಹೋಗ್ತದೆ. ಈ ಕುದುರೆಗೆ ಇನ್ನೊಂದು ಪೆಟ್ಟು ಹೊಡಿ. ಈ ಕುದುರೆ ಓಡ್ತಾ 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 ವಾಯು ಹಿಂದೆ, ಕುದುರೆ ಮುಂದೆ. ಈ ಕುದುರೆ ಓಡ್ತಾ 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 ವಾಯು ಹಿಂದೆ, ಕುದುರೆ ಮುಂದೆ. ವಾಯು ವಾಯು ಪಂಡ ಗಾಳಿ ಗಾಳಿನ ಬಿರಬಾರ್ದು ದುಂಬು ಬಾಯಾರ ಸಮರ್ಥಾಯನ ಜನ ಕುದುರೆ. ಈ ಕುದುರೆ ನಿನಗೆ ಬೇಕಾ ಬೇಡವಾ ಹೇಳು. ಬೇಕಿದ್ರೆ ನನಗೆ 1 ಲಕ್ಷ ರೂಪಾಯಿ ಕೊಡಬೇಕು. ನೀನು ಈ ಕುದುರೆಯನ್ನು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡು ಓಡ್ತದೋ ಇಲ್ವಾ ಅಂತೇಳಿ. ಆಮೇಲೆ ನನಗೆ ಎಷ್ಟು ಬೇಕಾದ್ರೂ ಕೊಡು ನೀನು. ಕುದುರೆ ಎನ್ನ ಲಾಯಡು ಓಡಾಯನಂತ ಕುದುರೆಲು ಉಂಟು. ಆದ್ರೆ ಈ ಕುದುರೆನ ತೂನಗ ಆ ಕುದುರೆನ ಗೆತನಡು 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 ಒಂದೇ ಮನಸ್ಸ ಒಂದುಂಟು. ಅವೇ ಎನ್ನ ಮನಸ್ಸನ್ನು ಆಕರ್ಷಣೆ ಮಲ್ತೊಂದುಂಟು. ಈ ಬಂಡಿನಂಚಿನ 1 ಲಕ್ಷ ಒಳ್ಳಿದ ನಾಣ್ಯ ಕುರ್ಪುನವನ್ನೆಲ್ಲ ವಿಶೇಷತೆನೇ ಅತ್ತೆ ಎನ್ನ ಬಂಡಾರಡು ಓಡಾಯನಾದ ಉಂಟು. ಆಂಡ ಯಾನು ಕೊರಿಯರ ತುಂಬು ಎಂಕರ ಪರೀಕ್ಷೆ ಮಲ್ಪಡ ಬಂದ್ರೆ ಅದು ಮಾಡು, ಪರೀಕ್ಷೆ ಮಾಡಿ ನೋಡು. ಅಲ್ಲಿ ಬಾರ್ಕೋಲ್ ಉಂಟು, ಕುದುರೆಯೂ ಉಂಟು, ಅದ್ರ ಮೇಲೆ ಕೂತು ನೀನು ಬಾರ್ಕೋಲ್ ಚಮ್ಮಟಿಗೆ ಅದರಲ್ಲಿ ಒಂದು ಪೆಟ್ಟು ಹೊಡಿ ನೀನು. ಕುದುರೆ ಓಡ್ತದೆ. ಆಮೇಲೆ ನಿನ್ನ ನಿಯಂತ್ರಣಕ್ಕೆ ಸಿಕ್ಕಿದಾಗ ಬಂದು ನನ್ನ ಹತ್ರ ಹೇಳು, ನಾನು ಕುದುರೆ ನಿನಗೆ ಕೊಡ್ತೇನೆ, ನೀನು ನನಗೆ 1 ಲಕ್ಷ ರೂಪಾಯಿ ಕೊಡು. ಅವತ್ತ ಯಾನು ಕುದುರೆನ ಪರೀಕ್ಷೆ ಮಲ್ಕೊಳ್ಳಿ ಅತ್ತ ಕುದುರೆನ ಪರೀಕ್ಷೆ ಮಲ್ತದ ಬುಕ್ಕನಿಕ್ಕೆ ಕಾಸು ಬರ್ಬೇಕು.
ತಿಕ್ಕಿಯ ನೀನನ್ನು ಪತ್ತೋಡು ಪಂಪಿನ ಉದ್ದೇಶಡೆ ಶನಿದೇವರಾಯನ ಯಾನು ಕುದುರೆ ಮಾರನಾಯನ ಏಸೋಡು ಬೈದೆಂದು ಪಂಡದು ನಿಕ್ಕು ತೆರಿಯಂದೆ ಪೋಂಡು ಕಾರಣ ನಿನ್ನ ತರೆಕ್ಕು ಅಡರ್ದಿನ ದುರಂಕರಣೆಗೂ ಕಾರಣವಾದುಂಡು ಶನಿದೇವರ ಮನಸ್ಸು ಮಲ್ತಂಡ ಏರೆಲ್ಲ ಬುಡುಪೂಜೆರ ಪಂಪಿಲೆಕ್ಕು ನಿನ್ನ ಬದುಕೆ ಸಾಕ್ಷಾತ್ ಲೋಕದ ಜನಕ್ಕಳಿಗೆ ತೆರೆಯೋಡು 33 ಕೋಟಿ ದೇವತೆಯನ್ನು ಬಿಡ್ತೀನಿ ಎತ್ತಿಯಾನು ಮೂಜಿ ಮೂರ್ತಿಲೇನು ಬಿಡ್ತೀನಿ ಎತ್ತು ಕಲ್ಲು ಮರನು ಬಿಡ್ತೀನಿ ಎತ್ತು ಗುಡ್ಡೆ ಬಯಲನ್ನು ಬಿಡ್ತೀನಿ ಎತ್ತಿಯಾನು ನಳ ನಹುಷ ಹರಿಶ್ಚಂದ್ರಾದಿನಿ ಬಿಡ್ತೀನಿ ಎತ್ತು ದಾನೆ ಶನಿದೇವರು ಪಂಡ ದಾದೊಂದು ತೆರಿಯಂಗನ ಶನಿದೇವರನ ದೃಷ್ಟಿ ಪುಂಡ ಕೊಡಿಗಾಳಿತ್ತಿನ ಕೋರೈದ ಮಿತ ತಾರೈ ಬುರ್ಲೆ ಕಾಯನ ಬದುಕು ñಪ್ಪರ್ನಿಲ್ಲ ಅದು ಬೋಪುಡು ಅಂಚಿನ ಶನಿದೇವರಿನ ದೂರ್ಯನ ವಿಕ್ರಮಾದಿತ್ಯ ಬುಡುಪುಜಿ ಒಂಜಿ ಪುಂಡು ನುಪ್ಪು ಗತಿಜ್ಜಂದೆ ಕುಂಟದ ಹೊರಬಡಿಗನಿಗೆ ಗತಿಜ್ಜಂದೆ ಪಲ್ಲಡುಗುಲ್ದು ಪರಂಟು ಬತ್ತು ನೇಡ ಬಡವು ಬಡದು ಒಂಜಿ ಚೂರು ಕೊರಂಟು ಚುಂಬುದು ಕೊರಪೇಂದು ಬಂಡಿನ ಸ್ಥಿತಿ ನಿಕ್ಕ ಮಲ್ತಜಿಂಡ ಯಾನು ಶನಿದೇವರತ್ತು ನಿನ್ನ ದುರಂಕಾರನು ಜಪಡವೆ ನಿನ್ನ ಸಂಪತ್ತು ದಾದಾಪುನು ಮಣ್ಪಿಳಿನ ತೂರ ಲೋಕದ ಜನಕ್ಕಳಿಗೆ ಎಚ್ಚರಿಕೆದ ಪಾತ್ರ ಬಾಲಣ್ಣೀರು ಬಂಡಿನೇಕು ಓಡೋದು ಬೈದ ನನಗೆಲ್ಲ ಪರಕ್ಕೆ ಮುಗಿನ ಬಂದು ಅರ್ಧೋಡ್ದು ಏರಲ್ಲ ಲಕ್ಕದು ಬೋಯರಡ ಇನ್ನು ಪೂರಾ ದೂದು ಬೋಡು ಅರ್ಧೋಡ್ದು ಏರಲ್ಲ ಲಕ್ಕದು ಬೋಯರಡ ವಿಕ್ರಮಾದಿತ್ಯನ ಬುಡುವೆ ನಿಕಲ್ಲ ಇಲ್ಲದ ತಡ್ಡಾಡು ಕಾತುಗುಲ್ವೆ ಇನ್ನು ಶನಿದೇವರನ ಪ್ರಭಾವ